ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊನ್ನಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದಿಲ್ಲ ಇನ್ನಿತ ಅಟ್ಟಿಲೆ ಶುರು ಮಲ್ಪುಗ. ಇವತ್ತು ನಾವು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಗಜ ನಿಂಬೆಯ ಉಪ್ಪಿನಕಾಯಿ ಮಾಡೋದನ್ನು ನೋಡುವ. ಇನಿ ನಮ್ಮ ಮಾಪಳದ ಒಂಜಿ ಉಪ್ಪಾಡು ಪಾಡ್ಗ ಕಡೆಯ ಮುಟನಿಗಳು ಸ್ಕಿಪ್ ಮಲ್ಪನೆ ತೂಲೆ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನು ಮಾಪಳ ಅಂದರೆ ಗಜ ನಿಂಬೆಯ ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನಾವು ಹೋಗುವ. ಈ ನಾನು ನಿಕ್ಲಿಕ್ಕೆ ಶುರುಕು ಮಾಪಳದ ಗಿಡನ ನಿಕ್ಲೆ ತೋಜ್ಪಾವೆ ಬಲೆ ನಮ್ಮ ಮಾಪಳದ ಗಿಡನ ತೂಕ ತುಲೆ ಮುಲ್ಪ ಮಾಪಳ ತುಲೆ ತೋಜ್ಪಾವುದಿಲ್ಲೆ ಒಂದೇ ಲಿಂಬೆದ ಟೈಪೇ ಒಂದು ಆಂಡ ಐತ ಇರೆ ಪುರ ಮಲ್ಲ ಇರೆ ಬೊಕ್ಕ ನೆಟ್ಟು ಮುಳ್ಳುಲ ಉಂಡು ಲಿಂಬೆದ ಲಕ್ಕನೆ. ಇದು ನಿಂಬೆ ಹಣ್ಣಿನ ಥರವೇ ಇದರ ಗಿಡ ಕೂಡ, ಆದರೆ ನೋಡಿ ಇದರ ಎಲೆ ಎಲ್ಲ ದೊಡ್ಡದು ಇರ್ತದೆ, ಹಾಗೆ ಲಿಂಬೆ ಥರವೇ ಇದರಲ್ಲಿ ಮುಳ್ಳು ಕೂಡ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಇದು ನೋಡಿ ಗಜ ನಿಂಬೆ ನೋಡಿ. ಅದು ಸೈಜಲ್ಲಿ ಕೂಡ ಗಜ ಅಂತ ಹೇಳಿದರೆ ಸೈಜಲ್ಲಿ ಕೂಡ ನೋಡಿ ದೊಡ್ಡದು. ನಿಂಬೆ ಸಣ್ಣದಿದ್ದರೆ ಇದು ಗಜ ಅಂದರೆ ಆನೆ ಥರವೇ ದೊಡ್ಡದಿರ್ತದೆ. ಇವಾಗ ನೋಡಿ ಇಲ್ಲಿ 2 ಗಜ ನಿಂಬೆ ತಗೊಂಡಿದ್ದೇನೆ. ಮುಲ್ಪೇನ ರೆಡ್ ಮಾಪಳದಿತ್ತೊಂದೆ ಉಂದೇನೆ ನಮ್ಮ ಉಪ್ಪಡ್ ಪಾಡ್ನು ಎಂಚನ್ ತೂಕ ಉಂದೇನೆ ಯಾನಿ ಎನ್ನ ಮಾಮಿಡ ತೆರೆದು ನಿಕ್ಲೆಗೆ ಒಂದು ವಿಡಿಯೋ ಮಲ್ತು ತೋಜ್ಬಹುದಿಲ್ಲ. ಇದನ್ನು ನಾನು ಅತ್ತೆಯಿಂದ ಕಲಿತು ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹೀಗೆ ಒಂದು ಚಾಕುವಿನ ಸಹಾಯದಿಂದ ಇದನ್ನು ನಾವು ಗ್ಯಾಸಲ್ಲಿ ಅಥವಾ ಬೆಂಕಿಯಲ್ಲಿ ಇದನ್ನು ಕಾಯಿಸ್ಕೋಬೇಕು. ಒಂದೇನೆ ಅಂತೆ ಗ್ಯಾಸದ ಒಂಜಿ ಚೂರಿ ಇಂಚ ಪಾಡ್ದು ಅವೇನು ಕಾಯ್ಪುವೆ ತುಲೆ ಒಂದೇನು ಶೋಕು ನಮ್ಮ ಸುತ್ತಲ ಕಾಯ್ಪೊಡು ಇಂಚ ಮಲ್ತಂಡ ಲಿಂಬೆದ ಒಂದು ಗಜ ನಿಂಬೆದ ಪಂಡ ಮಾಪಳದ ಉಪ್ಪಡು ಆತ ಕೈಪುಜಿ ನೆತ್ತ ತುಲೆ ಪಟಪಟ ಪನ್ಪುರ ನೀರು ಶೋಕೊಂದೇನು ಕಾಯವಡು. ಇದನ್ನು ಹೀಗೆ ಬೆಂಕಿಯಲ್ಲಿ ನಾವು ಅದರ ಸಿಪ್ಪೆಯನ್ನು ಸುಡ್ಕೋಬೇಕು. ತುಂಬ ಅಲ್ಲ, ಇದು ನೋಡಿ ಹೀಗೆ ಕಪ್ಪಾಗುವವರೆಗೆ ಸುತ್ತ ನಾವು ಸುಡ್ಕೋಬೇಕು. ಹೀಗೆ ಸುಡೋದ್ರಿಂದ ಉಪ್ಪಿನಕಾಯಿ ಅಷ್ಟು ಕಹಿ ಆಗಲ್ಲ ಅಂತ ನೋಡಿ. ಹೀಗೆ ಅದರ ನೀರಿನ ಪಸೆ ಇರ್ತದೆ, ಅದು ಪಟಪಟ ಅಂತ ಹೇಳ್ತದೆ ನಾವು ಇದನ್ನು ಸುಡುವಾಗ. ಹೀಗೆ 2 ಗಜ ನಿಂಬೆಯನ್ನು ನಾನು ಸುಟ್ಟು ಇಟ್ಕೊಂಡಾಯಿತು. ಒಂದು ತುಲೆ ರೆಡ್ ಲಿಂಬೆನ ಗಜ ನಿಂಬೆನ ಪಂಡ ಮಾಪಳನ ಇಂಚ ಕಾಯ್ತದು ದೀವಂಡೆ ಇತ್ತೆ ನಮ್ಮ ನೆತ್ತ ಕಪ್ಪಾತನತ ಒಂದು ಕರ್ಚಿದನು ಆಯ್ತಾ ಚೋಲಿ ಒಂದೇ ನಮ್ಮ ಪೆರೆಸೋಡು. ಇವಾಗ ನೋಡಿ ಇದರ ಸಿಪ್ಪೆಯನ್ನು ನಾವು ಅದು ಕರಟಿ ಹೋದ ಭಾಗವನ್ನು ನಾವು ಹೀಗೆ ಚಾಕುವಿನಿಂದ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಹೀಗೆ ಮಾಡಿದರೆ ನೋಡಿ ಚೆನ್ನಾಗಿ ಸಿಪ್ಪೆಗಳು ಹೋಗ್ತದೆ. ಅದು ಕರಟಿದ ಭಾಗ ಮಾತ್ರ ತೆಗಿಬೇಕು, ಜಾಸ್ತಿ ನೀವು ಒತ್ತಿ ಅದರ ಸಿಪ್ಪೆಯನ್ನು ತೆಗಿಬಾರ್ದು. ತುಲೆ ನಮ್ಮ ಕರಂಚಿದಿನ ಮಿತ್ತು ಅವೇನು ಮಾತ್ರ ಕೆರೆತು ದೆಪ್ಪಡು, ಜಾಸ್ತಿ ಒತ್ತುದು ಅವೇನು ಕಟ್ ಮಲ್ಪುಡ್ಚಿ ಮಸ್ತ್ ಸುಲಭ ಆಪುಣು ದೆಪ್ಪರೆ. ಇದನ್ನು ತುಂಬ ಸುಲಭವಾಗಿ ಹೀಗೆ ಸಿಪ್ಪೆಯನ್ನು ತೆಕ್ಕೊಂಡ್ರೆ ಆಯಿತು. ಹೀಗೆ ನಾನು 2 ಗಜ ನಿಂಬೆಯ ಸಿಪ್ಪೆಗಳನ್ನು ನೋಡಿ ಹೀಗೆ ತೆಗೆದಿದ್ದೇನೆ. ಒಂದು ರೆಡ್ಲ ನಮ್ಮ ಮಾಪಳದ ಇಂಚ ಚೋಲಿನ ಕರಂಚಿದಿನ ಪೂರ ನಮ್ಮ ಕ್ಲೀನ್ ಮಲ್ತೊನಡು ಬೊಕ್ಕ ನಮ್ಮ ಒಂದೇನು ಬೆಚ್ಚ ಅರತಿನ ನೀರಿಡು ದೆಕ್ಕೊಡು. ಬಿಸಿಯಾಗಿ ಆರಿದ ನೀರಿನಲ್ಲಿ ಇವೆರಡನ್ನು ನಾನು ನೋಡಿ ಚೆನ್ನಾಗಿ ತೊಳ್ಕೊತೇನೆ. ಬಿಸಿ ನೀರು ಅಲ್ಲ, ಬಿಸಿ ಮಾಡಿದ ನೀರು ತಣ್ಣಗಾದ್ಮೇಲೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಅದರಲ್ಲಿ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಬೆಚ್ಚ ಅರತಿದಿನ ನೀರು ಬಂಡ ಬೆಚ್ಚ ಮಲ್ತದು ಅವು ಪೂರ್ತಿ ಅದು ಚಪ್ಪೆ ಹಾಕಿನ ಆ ನೀರಿಡು ಒಂದೇನು ನಮ್ಮ ದೆಕ್ಕೊಡು. ದಯಪಣ ಮಿತ್ತು ಕಪ್ಪು ಉಂಡು ಅಂಚ ಮೇಲೆ ಕಪ್ಪಾಗಿರುವ ನೋಡಿ ಹೀಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡ್ರೆ ಅದು ಕಪ್ಪಾಗಿರೋದು ಎಲ್ಲ ಕ್ಲೀನಾಗಿ ಹೋಗ್ತದೆ. ಮತ್ತು ನಾವು ಇದನ್ನೊಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಒಂದೇ ನಮ್ಮ ಒಂಜಿ ಉನ್ಗುದಿನ ಕುಂಟುಡು ಶೋಕು ಒಚ್ಚುಡು ದಯಪಣ ಇಟ್ಟು ಉಪ್ಪಡು ಪಾಡ್ನಾಗ ನೀರ್ದ ಪಸೆ ಇಪ್ಪರೆ ಬಲ್ಲಿ. ಉಪ್ಪಿನಕಾಯಿ ಹಾಕುವಾಗ ಇದರಲ್ಲಿ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ದರೆ ಉಪ್ಪಿನಕಾಯಿ ಹಾಳಾಗ್ತದೆ. ಹಾಗಾಗಿ ನಾವು ಒಂದು ಒಣಗಿದ ಬಟ್ಟೆ ತಗೊಂಡು ಇದನ್ನು ನೀಟಾಗಿ ಒರೆಸ್ಕೋಬೇಕು. ನೋಡಿ ಹೀಗೆ ಇನ್ನೊಂದನ್ನು ಕೂಡ ಹಾಗೆ ನಾವು ಒರೆಸಿ ರೆಡಿ ಮಾಡಿಕೊಂಡು ಇಟ್ಟರೆ ಆಯಿತು. ತುಂಬ ಆರೋಗ್ಯಕರವಾದ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಪಕ್ಕ ನಾನು ಹಳ್ಳಿ ಸ್ಟೈಲಲ್ಲೇ ಈ ಉಪ್ಪಿನಕಾಯಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮಸ್ತ್ ಆರೋಗ್ಯಗೆ ಮಸ್ತ್ ಎಡ್ಡೆನ ಉಪ್ಪಡು ಒಂದು ಪಿತ್ತ ಪುರೈತನ ಮಸ್ತ್ ಎಡ್ಡೆ. ಇದು ತುಲೆ ಒಂದೇನು 3 ಇಂಚ ಕಟ್ ಮಲ್ತದು ಆಯ್ತಾ ಬಿತ್ತನ ಪೂರ ದೆಪ್ಪೋಡು ನಮ್ಮ. ಹೀಗೆ ನಾವು ಕಟ್ ಮಾಡಿಕೊಂಡು ಅದರಲ್ಲಿರುವ ಬೀಜಗಳನ್ನು ತೆಕ್ಕೋಬೇಕು. ಬೀಜಗಳು ಇದ್ದರೆ ಜಾಸ್ತಿ ಕಹಿ ಬರ್ತದೆ, ಹಾಗಾಗಿ ನಾವು ಬೀಜಗಳನ್ನು ತೆಕ್ಕೊಂಡ್ರೆ ಕಹಿ ಕಮ್ಮಿ ಆಗ್ತದೆ ಉಪ್ಪಿನಕಾಯಿ. ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಷ್ಟು ಆ ಸೈಜಲ್ಲಿ ನೀವು ಈ ಗಜ ನಿಂಬೆಯನ್ನು ಕಟ್ ಮಾಡ್ಕೋಬಹುದು. ನಿಕ್ಲಿಗೆ ಎಲ್ಲಿಯ ಸೈಜ್ ಬೋಡುತ್ತನ ಎಲ್ಲಿಯ ಸೈಜ್ ಒಂದೇನು 3 ಇದು ಫಸ್ಟ್ ನಮ್ಮನೆತ್ತ ಬಿತ್ತನ ಪೂರ ದೆತ್ತೊನ್ಗ. ಇವಾಗ ನೋಡಿ ಇದರದ್ದು ಬೀಜಗಳನ್ನೆಲ್ಲ ನಾನು ಬೇರ್ಪಡಿಸ್ತಾ ಇದ್ದೇನೆ.
ನೋಡಿ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಹೀಗೆಲ್ಲ ಬೀಜಗಳನ್ನು ನಾನು ತೆಗೆದು ಆಯಿತು. ಇತ್ತೆ ಪೂರ ತುಲೆನಿತ್ತ ಗಜನಿಂಬೆದ ಮಾಪಳದ ಬಿತ್ತನ ಪೂರ ನಮ ದೆತ್ತೊಂದು ಬೊಕ್ಕ ನಿಕ್ಲಿ ಅವು ಸೈಜ್ ಬೋಡ ಅವು ಸೈಜ್ ಇಂಚ ಮೂರೊನೊಲಿ ಒಂಚೂರು ಮೀಡಿಯಮ್ ಸೈಜ್ ಕಟ್ ಮಲ್ತೊಂಡೆ. ನೋಡಿ, ಈ ಸೈಜಲ್ಲಿ ನೀವು ಬೇಕಾದರೆ ಕಟ್ ಮಾಡ್ಕೋಬೋದು, ಇದಕ್ಕಿಂತ ಸಣ್ಣದು ಬೇಕಾದರೆ ನೀವು ಕಟ್ ಮಾಡ್ಕೋಬಹುದು. ಇವಾಗ ನಾನೆಲ್ಲ ಗಜನಿಂಬೆಯನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೆ. ನೋಡಿ, ಎಲ್ಲವನ್ನು ರೆಡಿ ಮಾಡಿಕೊಂಡು ಆಯಿತು. ನೋಡಿ, ಇಷ್ಟು ದೊಡ್ಡ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಇದಕ್ಕೆ ಉಪ್ಪನ್ನು ಬೆರೆಸಿ ಇಡಬೇಕು. ಒಂದು 1/4 ಕಪ್ಪಷ್ಟು ಉಪ್ಪನ್ನು ನಾವು ಬೆರೆಸಿ ಇಡುವ. ನೆಕ್ಕಿತ್ತೇನು ಒಂಜಿ 1/4 ಕಪ್ದಾತು ಉಪ್ಪು ಪಾಡ್ದು ಒಂದೇನು ಬೆರೆದು ನಮ್ಮ 4-5 ಗಂಟೆ ದೀವಡು. ನೋಡಿ, ಉಪ್ಪನ್ನು ಹಾಕಿ ನಾವಿದನ್ನು 4ರಿಂದ 5 ಗಂಟೆವರೆಗೆ ಮುಚ್ಚಿ ಹಾಗೆ ಇಟ್ಟು ಬಿಡುವ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡುವ. ಇವಾಗ ಒಂದು ಪ್ಯಾನ್ಗೆ ನಾನು ಸಣ್ಣ ಚಮಚದಲ್ಲಿ 1/4 ಚಮಚ ಆಗುವಷ್ಟು ಮೆಂತ್ಯ, 1/4 ಚಮಚ ಆಗುವಷ್ಟು ಕಾಳು ಮೆಣಸು, 1/4 ಚಮಚ ಆಗುವಷ್ಟು ಜೀರಿಗೆ, ಆಮೇಲೆ ಒಂದು 3 ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. 1/4 ಚಮಚ ಎಲ್ಲಿಯ ಚಮಚಡು 1/4 ಚಮಚ ಮೆತ್ತೆ, 1/4 ಚಮಚ ಎಡ್ಡೆಮುಂಚಿ, 1/4 ಚಮಚ ಜೀರಿಗೆ, 3 ಚಮಚ ದಾಸೆಮಿ ಪಾಡ್ದು ಒಂದು ನಮ್ಮ ಶೋಕು ಪೊತ್ಪೊಡು. ಗ್ಯಾಸನ್ನು ಲೋ ಫ್ಲೇಮ್ ದಿವಡು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಇವಾಗ ಒಂದು 2 ಲವಂಗವನ್ನು ಹಾಕ್ತಾ ಇದ್ದೇನೆ. ಒಂದು 2 ತುಂಡು ಲವಂಗ ಪಾಡಿಯ ಜಾಸ್ತಿ ಬೊಡ್ಸಿ. ಲವಂಗವನ್ನು ಜಾಸ್ತಿ ಹಾಕಬೇಡಿ, ಅಷ್ಟು ಸಾಕು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸಾಸಿವೆ ನಮಗೆ ಪಟಪಟ ಅನ್ನಲಿಕ್ಕೆ ಇಲ್ಲ. ನೋಡಿ, ಮೆಂತ್ಯದ್ದು ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ತುಲೆ ಸಾಸಿವೆ ನಮ್ಮ ದಾಸೆಮಿ ಪಟಪಟ ಪಂಡ್ರೆಜ್ಜಿ ನಮಕ್ ತುಲೆ ಮೆತ್ತದ ಕಲರ್ ಚೇಂಜ್ ಆಂಡ ಗ್ಯಾಸನ್ನು ಬಂದ್ ಮಲ್ಪೊಡು. ಇತ್ತೇನು ಗ್ಯಾಸ್ ಬಂದ್ ಮಲ್ತೆ ಒಂದು ಚಪ್ಪೆ ಹಾಕಿನ ನಮ್ಮ ಒಂದೇನು ಪೊಡಿ ಮಲ್ಪೊಡು. ಇದು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ನಾವು ಹುರ್ಕೋಬೇಕು. ನೋಡಿ, ಮೆಂತ್ಯದ್ದು ಕಲರ್ ಚೇಂಜ್ ಆಗಿದೆ, ಸಾಸಿವೆ ಏನು ಪಟಪಟ ಹೇಳಲಿಲ್ಲ. ಇವಾಗ ಇದು ತಣ್ಣಗಾಗಲಿಕ್ಕೆ ಬಿಡುವ. ಸ್ವಲ್ಪ ಹೊತ್ತಾದ ನಂತರ ನೋಡಿ, ಇದು ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿಯನ್ನು ಚೆನ್ನಾಗಿ, ನೀರಿನ ಪಸೆ ಇರಬಾರ್ದು, ಚೆನ್ನಾಗಿ ಒರೆಸಿ ಆ ಮಿಕ್ಸಿಯಲ್ಲಿ ಇದನ್ನು ಹುಡಿ ಮಾಡ್ಕೋಬೇಕು. ಮಿಕ್ಸಿಡ್ ಚೂರ್ಲ ನೀರ್ದ ಪಸೆ ಇಪ್ಪರಲ್ಲಿ ಅವಿನ ಸೋಕು ಒಚ್ಚಿದು ಐಟು ಈ ಪೂರ ಪಾಡ್ದು ನಮ್ಮ ಪೊಡಿ ಮಲ್ಪೊಡು. ಈತೆಯನ್ನು ಒಂಜಿ ಪ್ಯಾನ್ಗೆ ಒಂಜಿ 3 ಚಮಚದಾತು ಎಣ್ಣೆ ಪಾಡೊಂಡೆ. ಮೂಲೆ ಅಂತ ಅರದೆಣ್ಣೆ ಪಾಡೊಂದುಲ್ಲೆ. ನಾನೊಂದು ಪ್ಯಾನಲ್ಲಿ ಒಂದು 3 ಚಮಚ ಆಗುವಷ್ಟು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು ಬಿಟ್ಟೆ. ಒಂದು ಬೆಚ್ಚಾವರೆ ದಿವಡು ಇಂಚಿಡು ನಮ್ಮ ಪೊಡಿಲ ರೆಡಿ ಆಂಡು. ನೋಡಿ, ನಾವು ಆ ಮಸಾಲೆಗಳನ್ನು ಹುಡಿ ಮಾಡಿಕೊಂಡು ಕೂಡ ಆಯಿತು. ನೋಡಿ, ಇದು ನುಣ್ಣಗೆ ಹುಡಿ ಮಾಡ್ಕೋಬೇಕು. ಒಂದು ನೈಸ್ ಅದು ಪೊಡಿ ಮಲ್ಪೊಡು. ಇಂಚಿಡು ನಮ್ಮ ಎಣ್ಣೆಲ್ಲ ಬೆಚ್ಚಾಂಡ ಕೊಂಚ 1/4 ಚಮಚದಾತು ಮಂಜಲ್ದ ಪುಡಿ ಬಕ್ಕೊಂಜಿ 1/4 ಚಮಚ ಹಿಂಗೆ ಪಾಡೋಡು. ಆ ಬಿಸಿಯಾದ ಎಣ್ಣೆಗೆ 1/4 ಚಮಚ ಅರಸಿನ ಮತ್ತು 1/4 ಚಮಚ ಹಿಂಗೆ ಹಾಕಿ ಇವಾಗ ಬಂದ್ ಮಾಡಿದೆ ಗ್ಯಾಸ್. ಈತೆ ಆಯ್ವಾಗ ಗ್ಯಾಸನ್ನು ಬಂದ್ ಮಲ್ಪೊಡು. ಇವಾಗ ನೋಡಿ, 5 ಗಂಟೆ ಆದ ನಂತರ ನೋಡಿ ಗಜನಿಂಬೆ ಹೇಗೆ ಆಗಿದೆ ತೋರಿಸ್ತಾ ಇದ್ದೇನೆ. ಎಲ್ಲ ಉಪ್ಪು ಕೂಡ ನೀರಾಗಿದೆ. ನೋಡಿ, ಉಪ್ಪು ಪಾಡ್ದಿನ ಪೂರ ನೀರು ಹಾತಂಡು ಒಂದು 5 ಗಂಟೆ ಬುಡ್ದು ತೋಚ್ಪನಾಗ ಈತೆ ನಮ್ಮ ಖಾರದ ಪುಡಿ ಪಂಡ ಮುಂಚಿದ ಪುಡಿ ಪಾಡೋಡು. ಒಂದು 1/4 ಕಪ್ದಾತು 1/4 ಕಪ್ ಆಗುವಷ್ಟು ಮೆಣಸಿನ ಹುಡಿ ಹಾಕಿದೆ. ಆಮೇಲೆ ನಾವು ಹುಡಿ ಮಾಡಿಟ್ಟ ಮಸಾಲೆಗಳನ್ನು ಸೇರಿಸ್ಕೋಬೇಕು. ನಮ್ಮ ಪೊಡಿ ಮಲ್ತಿತ್ತಿನ ಮಸಾಲನ ಪಾಡ್ದು ಒಂದು ನಮ್ಮ ಶೋಕು ಬೆರವಡು ಇವೆಲ್ಲವನ್ನು ನಾವು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಆರೋಗ್ಯಕರವಾದ ರೆಸಿಪಿ ಇದು. ಉಪ್ಪಿನಕಾಯಿ ದಿಢೀರಾಗಿ ಆಗ್ತದೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಬಿಸಿ ಮಾಡಿ ಇಟ್ಟ ಈ ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ನಮ್ಮ ಬೆಚ್ಚ ಮಲ್ತಿತ್ತಿನ ಆ ಎಣ್ಣೆನ ನೆಕ್ಕ ಸೇರವಡು ತುಲೆ ಇಂಚ ಪಾಡ್ದು ಶೋಕು ಬೆರವಡು. ಇಂಚ ಬೆರದು ತುಲೆ ಮಸ್ತ್ ಶೋಕು ನಿಕ್ಲೆ ತೋಜೊಂದಿಪ್ಪು ಉಪ್ಪಡು ಬಾರಿ ಶೋಕು ಬೈದುಂಡು. ಎಡ್ಡೆ ಕಮ್ಮೆನಲ್ಲ ಉಂಡು, ತುಂಬ ಘಮ ಅಂತ ಒಂದು ಹೇಳ್ತಾ ಉಂಟು. ನಾವು ಎಣ್ಣೆಯಲ್ಲಿ ಅದು ಮಾಡಿದ್ದು ಅರಸಿನ ಮತ್ತು ಹಿಂಗೆ ಹಾಕಿದ್ರಿಂದ ತುಂಬ ಘಮ ಬರ್ತಾ ಉಂಟು. ಒಂದು ಗಾಜಿನ ಬಾಟಲಿಯನ್ನು ಚೆನ್ನಾಗಿ ಅದನ್ನು ಒರೆಸ್ಕೋಬೇಕು, ನೀರಿನ ಪಸೆ ಇರಬಾರ್ದು. ಅದರಲ್ಲಿ ನಾವು ಇದನ್ನು ತುಂಬಿಸ್ಕೊಂಡು ನೋಡಿ ಇದೆಲ್ಲವನ್ನು ಉಪ್ಪಿನಕಾಯಿ ತುಂಬಿಸಿಡುವ. ನಮ್ಮ ಒಂಜಿ ಕುಪ್ಪಿದ ಬಾಟಲಿಡು ಅವಿನ ಶೋಕು ಒಚ್ಚಿದು ಐಟು ಉನೇನು ಜಿಂಜದು ದೀವಡು ನಿಕ್ಲೆ ಮನದಾನಿ ಇಂಚಾತನಂದ್ಲ ತೊಚ್ಪವೆ. ನೋಡಿ, ಈಗ ಇದು ಇಷ್ಟು ಉಪ್ಪಿನಕಾಯಿ ಆಯಿತು. ಇದನ್ನು ನಾನು ಅದರ ಗಟ್ಟಿ ಮುಚ್ಚಳ ಮುಚ್ಚಿ ಹಾಗೆ ಇಟ್ಟು ಬಿಡ್ತೇನೆ. ಒಂದಿನಿತ್ತ ಗಟ್ಟಿ ಮುಚ್ಚಳ ಮುಚ್ಚಿದು ನಮ್ಮ ದೀದು ಬುಡ್ಕ ಒಂದು 8 ದಿನ ಆಪುಂಡ ದಿನ ಪೋಯ್ನಾತ್ ಭಾರಿ ಶೋಕಾದ ಬರ್ಪುಂಡು ಉಪ್ಪಡು. ನೀವು ಒಂದು 4-5 ದಿನ ಆದಮೇಲೆ ಇದನ್ನು ತಿಂದರೆ ತುಂಬ ರುಚಿಯಾಗಿ ಬರ್ತದೆ. ಸ್ವಲ್ಪನೂ ಕಹಿ ಇರಲ್ಲ. ದಿನ ಹೋದಂತೆ ಈ ಉಪ್ಪಿನಕಾಯಿಯ ರುಚಿ ಜಾಸ್ತಿ ಆಗ್ತದೆ. ಇವಾಗ ನೋಡಿ, ನಾನು ಮರುದಿನ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಹೀಗೆ ನಾವು ಕುಲುಕಿ ಅದನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ ಬಾಟಲನ್ನು.
ಇತ್ತು ತುಲೆ ಒಂದೇನೋ ಶೋಕು ಇಂಚ ಕುರ್ಕುದು ಬೊಕ್ಕ ಅನ್ನಿಕ್ಲೆ ಉಪ್ಪಡನ್ನು ತೋಚ್ಪ ಇಲ್ಲ ತುಲೆ ತುಲೆ ಇತ್ತು ಶೋಕಾದು ಬೈದಂಡು ನಿಕ್ಲೆ ಒಂಜಿ ವಾಟಿಗೆ ಒಂದೇನೋ ಸರ್ವ್ ಮಲ್ತಲ ತೋಚ್ಪವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ಇವಾಗ ನಿಮಗೊಂದು ವಾಟಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ. ನಿಮಗೆ ನನ್ನ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ನಿಕ್ಲೆ ಯಾನ್ ಮಲ್ತಿನ ಉಪ್ಪಡೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಶೇರ್ ಮಲ್ತು ಸಬ್ಸ್ಕ್ರೈಬ್ ಮಲ್ಪ್ಲೆ. ಧನ್ಯವಾದ.